2.5 ವರ್ಷ ಆಯಿತು. 2.5 ವರ್ಷದಲ್ಲಿ ಭರವಸೆಗಳನ್ನು ಈಡೇರಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ. ಇನ್ನು 2.5 ವರ್ಷದಲ್ಲಿ ಹೊಸ ಯೋಜನೆ 9.5 ಕೋಟಿಯಲ್ಲಿ ಅದು ಒಳ್ಳೆ ಗ್ರೌಂಡ್ ಅನ್ನು ಮಾಡಬೇಕು. ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ದೇವರು ಮತ್ತೆ ಉಪ್ಪಿನಂಗಡಿಯ ಚಿತ್ರಣ ಬದಲಾಗ್ತದೆ. ನೀವು ನೋಡಿ, ಟೂರಿಸಂನ ಬಗ್ಗೆ ಬಹಳಷ್ಟು ಮಾತುಗಳನ್ನು ಆಡ್ತಾ ಇದೆ. ಪ್ರವಾಸೋದ್ಯಮಕ್ಕೆ ಪೂರಕವಾದ ವಾತಾವರಣ ಇಲ್ಲಿ ಇದೆಯಾ ಅಂತ. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದುರಾದೃಷ್ಟ. ರಾಜ್ಯಕ್ಕೋಸ್ಕರ ಈ ಧರ್ಮಗಳ ಬಗ್ಗೆ ಚಿಕ್ಕಾಟ ಮಾಡುವ ಹಿಂದೂಗಳನ್ನು ಮುಸ್ಲಿಮರಿಗೆ ಓಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ನನ್ನ ಧರ್ಮ ಹಿಂದುತ್ವ, ನಾನು ಹಿಂದೂ, ನನ್ನ ಧರ್ಮವನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವತ್ತೂ ನಾನು ಬಿಟ್ಟುಕೊಡ್ಲಿಕ್ಕೆ. ನಾನು ದೇವಸ್ಥಾನ ಅಭಿವೃದ್ಧಿ ಮಾಡಿದಷ್ಟು ಈ ಹಿಂದುತ್ವದ ಭಾಷಣ ಕೊಟ್ಟವ್ರು ಮಾಡಿದ್ದಾರೆ. ಅಶೋಕ್ ರೈಗಳು ದೇಶದ ಪ್ರಧಾನಿಗಳನ್ನಾಗಲಿ ಅಥವಾ ಬೇರೆ ಬಿಜೆಪಿ ನಾಯಕರನ್ನ ಟೀಕಿಸುವಂತಹ ಕೆಲಸಗಳನ್ನು ಮಾಡ್ತಾರೆ. ಒಮ್ಮೆ ಆಯ್ಕೆ ಆದ ನಂತರ ಅದು ಯಾವುದೇ ಪಕ್ಷ ಇರ್ಬೋದು, ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ. ಶ್ರೀಮಾನ್ ನರೇಂದ್ರ ಮೋದಿ ಅವರಾಗಲಿ, ಬೇರೆ ಯಾರೋ ಈ ದೇಶದ ಪ್ರಧಾನಿ ಆಗಲಿ, ನಾವು ಅವರಿಗೆ ಕೊಡುವಂಥ ಗೌರವವನ್ನು ಕೊಡಬೇಕು. ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಈಗ ಚುನಾವಣೆಯಲ್ಲಿ ಗೆಲುವು ಗಳಿಸೋದಕ್ಕೆ ತಾವು ಕೂಡ ಅಭಿವೃದ್ಧಿಯ ವಿಚಾರವನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೀರಿ. ಅದು ಸಾಕಾಗುತ್ತಾ? ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅಂತ ಒಂದು ಕನಸು ಕಂಡಿದ್ದೇನೆ. ರಾಜಕೀಯವನ್ನು ಮಾಡಿ ಓಟು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಭಿವೃದ್ಧಿ ಮತ್ತು ನ್ಯಾಯ ಕೊಡಿಸುವಲ್ಲಿ ನೀವು ಸಫಲರಾದರೆ ಬಹುಶಃ ಜನ ಸ್ವೀಕಾರ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ಅಶೋಕ್ ರೈ ಅವರು ಇಂಟೆಲಿಜೆಂಟ್, ಅಂದರೆ ಜನರಲ್ಲಿ ತನ್ನ ಬಗ್ಗೆ ಯಾವ ರೀತಿಯ ಒಂದು ಒಪಿನಿಯನ್ ಇದೆ ಅನ್ನುವಂಥದ್ದನ್ನು ತಿಳಿದುಕೊಂಡು ಅವರು ಕಾರ್ಯಪ್ರವೃತ್ತರಾಗ್ತಾರೆ ಅನ್ನುವಂಥ ಒಂದು ಮಾತಿದೆ. ಅದು ಹೌದಾ? ನಾನು ಒಂದು 6-8 ತಿಂಗಳಿಗೆ ಒಂದು ರಿಪೋರ್ಟ್ ತಗೊಳ್ತೀನಿ. ಅಶೋಕ್ ರೈ ಆಗ್ಬೋದು. ಇಷ್ಟುವರೆಗೆ ಇಂಥ ಶಾಸಕರು ಬಂದಿಲ್ಲ. ಶಾಸಕರಾಗಿ 2.5 ವರ್ಷದ ಒಂದು ಅವಧಿಯನ್ನು ಪೂರೈಸಿರುವಂಥ ಸಂದರ್ಭದಲ್ಲಿ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಪುತ್ತೂರಿನ ಅಭಿವೃದ್ಧಿ ಮಾಡುವ ಮುಖಾಂತರ ನಿಮ್ಮ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಭ್ರಷ್ಟಾಚಾರ ರಹಿತವಾಗಿ ನನ್ನಿಂದ ಏನೆಲ್ಲ ಕೆಲಸಗಳು ಮಾಡಲಿಕ್ಕೆ ಆಗ್ತದೋ ಅದನ್ನು ಪ್ರಾಮಾಣಿಕತನದಲ್ಲಿ ಮಾಡ್ತೇನೆ. ಈಗ ಆಲ್ಮೋಸ್ಟ್ 2.5 ವರ್ಷ ಆಯಿತು. 2.5 ವರ್ಷದಲ್ಲಿ ಈಗ ತಾವು ನೀವೇ ಹೇಳಿದ ಹಾಗೆ ಆರಂಭದಲ್ಲಿ ಕೊಟ್ಟಿದ್ದಂಥ ಭರವಸೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನೂ 2.5 ವರ್ಷದಲ್ಲಿ ಅದು ಮಾತ್ರ ಹೊಸ ಯೋಜನೆಗಳು ಬೇಕಾದ ರೋಡು ರಸ್ತೆಗಳು ನಡೀತಾ ಇರ್ತದೆ. ಈಗ ಈ ಪುತ್ತೂರು ಉಪ್ಪಿನಂಗಡಿ 4 ಲೈನು ಫಿನಿಷ್ ಮಾಡ್ತೀವಿ. ಕಬಾಕ ಟು ವಿಟ್ಲ 5 ನಿಮಿಷದಲ್ಲಿ ಹೋಗಬೇಕು. ಕಬಾಕದಿಂದ ಹೇಳಿದ್ರೆ 4 ಲೈನ್ ಕಾಂಕ್ರೀಟ್ ರೋಡ್ ಆಗಬೇಕು, ವ್ಯವಸ್ಥಿತ ರೋಡ್ ಆಗಬೇಕು. 5 ನಿಮಿಷದಲ್ಲಿ ವಿಟ್ಲಕ್ಕೆ ತಲುಪಬೇಕು. ಇದು ಕಲ್ಪನೆಗಳಿದೆ, ಅದನ್ನು ಮಾಡ್ತೀವಿ. ಅನಂತರ ಗ್ರೌಂಡು ನಾವು ಆಗಿದೆ. ಅದಕ್ಕೆ 10 ಕೋಟಿ ರೂಪಾಯಿ ಇಟ್ಟಿದ್ದೀನಿ ಆಲ್ರೆಡಿ. ಆರಂಭ ಆಗಿ 10 ಕೋಟಿ ರೂಪಾಯಿ ಸ್ಯಾಂಕ್ಷನ್ಡ್. ಕಬಾಕ ಟು ವಿಟ್ಲ ಇದರಲ್ಲಿ ಸ್ಯಾಂಕ್ಷನ್ ಆಗಿದೆ. ಸೊ ಗ್ರೌಂಡ್ಗಳನ್ನು ಅಭಿವೃದ್ಧಿ ಮಾಡಬೇಕು. ನಮ್ಮ ಮುಂಡೂರಲ್ಲಿರುವಂಥ 9.5 ಕೋಟಿಯಲ್ಲಿ ಅದು ಒಳ್ಳೆ ಗ್ರೌಂಡನ್ನು ಮಾಡಬೇಕು. RTO ಟ್ರ್ಯಾಕ್ ಇನಾಗ್ರೇಷನ್ ಆಗಬೇಕು. ನಾವೆಲ್ಲ ಜನ ಇಲ್ಲಿ ಬರಬೇಕು. ಇಂಪ್ಲಿಮೆಂಟೇಷನ್ ಪಾರ್ಟು ಜೂನಿಯರ್ ಕಾಲೇಜ್ ಗ್ರೌಂಡಿಗೆ ಲೈಟಿಂಗ್ ಹಾಕಿ ಅದನ್ನು ನೈಟ್ ಆಡುವ ಥರ ಮಾಡಬೇಕು. ಅಲ್ಲಿ ಜಿಮ್ ಮಾಡಬೇಕು. ಆನಂತರ ಒಳ್ಳೆ ಸರ್ಕಲ್ಗಳನ್ನು ನಿರ್ಮಾಣ ಮಾಡಬೇಕು ಪುತ್ತೂರಲ್ಲಿ. ಆನಂತರ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ, ಇಂಥದ್ದನ್ನೆಲ್ಲ ಇಂಪ್ಲಿಮೆಂಟೇಷನ್ ತಗೊಳ್ತೀವಿ. ರಸ್ತೆ ಬಾಕಿದು ಪ್ರಾಜೆಕ್ಟ್ 152 ಕೋಟಿ ರೂಪಾಯಿ ಈಗ ಪ್ರಪೋಸಲ್ ಇದರಲ್ಲೆಲ್ಲ ಎಲ್ಲ ಕ್ಲಿಯರ್ ಆಗಿದೆ, ಅಪ್ರೂವಲ್ ಆಗಿದೆ, ಬೋರ್ಡಲ್ಲಿ ಅಪ್ರೂವಲ್ ಆಗಿದೆ. ಕ್ಯಾಬಿನೆಟ್ಟಿಗೊಂದು ಬರಲಿಕ್ಕೆ ಬಾಕಿ ಇದೆ. ಈ ಕ್ಯಾಬಿನೆಟ್ಟಲ್ಲಿ ಬಂದು ಪಾಸ್ ಆದರೆ ದೇವರು ಮತ್ತು ಉಪ್ಪಿನಂಗಡಿಯ ಚಿತ್ರಣ ಬದಲಾಗ್ತದೆ. ನೀವು ನೋಡಿ, ನೀವು 2 ವರ್ಷ ಮೇಲೆ ಕೇಳಬೇಕು ಹೇಗೆ ಆಗಿದೆ, ನೀವು ಹೇಳಬೇಕು. ಮಾಡಿ 100%. ಅದಕ್ಕೆ ಇರುವುದೇ 2 ವರ್ಷ. ಒಂದು ಡ್ಯಾಮ್ ಮಾಡಲಿಕ್ಕೆ ಹೌದು 2 ವರ್ಷದಲ್ಲಿ ಆಗಬೇಕು. 24 ತಿಂಗಳಲ್ಲೇ ಆಗಬೇಕು. ಇನ್ನೊಂದು 6 ತಿಂಗಳು 2.5 ವರ್ಷ ಒಳಗೆ ಮುಗೀತದೆ. ಅದರ ಜೊತೆಗೆ ನೀವು ಟೂರಿಸಂನ ಬಗ್ಗೆ ಬಹಳಷ್ಟು ಮಾತುಗಳನ್ನು ಆಡ್ತಾ ಇದ್ರಿ. ಆದರೆ ಸದ್ಯದ ಒಂದು ಪರಿಸ್ಥಿತಿಯನ್ನು ಗಮನಿಸಿದರೆ ಸಂಜೆಯ ನಂತರ ಒಂದು ರೀತಿ ನಮ್ಮ ಎಲ್ಲ ಪೇಟೆಗಳು, ಎಲ್ಲ ಒಂದು ನಗರಗಳು ಬಂದ್ ಅನ್ನುವಂಥ ಒಂದು ಪರಿಸ್ಥಿತಿ ಇದೆ. ಸೊ ಇದು ಪ್ರವಾಸೋದ್ಯಮಕ್ಕೆ ಪೂರಕವಾದ ವಾತಾವರಣ ಇಲ್ಲಿ ಇದೆಯಾ ಅಂತ ನೋಡಿ. ಇದು ದುರಾದೃಷ್ಟ. ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ದುರಾದೃಷ್ಟ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಯಾವತ್ತೂ ನಮ್ಮ ಹತ್ರ ಒಳ್ಳೆಯ ಜನ ಇದ್ದಾರೆ, ಒಳ್ಳೆಯ ಭಾವನೆಗಳು ಇದ್ದಾವೆ, ಒಳ್ಳೆಯ ಪ್ರೀತಿ ಬಾಂಧವ್ಯ ಇದ್ದವರಿದ್ದಾರೆ. ಒಬ್ಬ ಮುಸ್ಲಿಮಿಗೆ ಒಬ್ಬ ಭಟ್ರು ಬೇಕೇ ಬೇಕು, ಒಬ್ಬ ಭಟ್ರಿಗೆ ಒಬ್ಬ ಮುಸ್ಲಿಂ ಬೇಕೇ ಬೇಕು, ಒಬ್ಬ ಶೆಟ್ರಿಗೆ ಒಬ್ಬ ಮುಸ್ಲಿಂ ದೋಸ್ತಿ ಇರಲೇಬೇಕು, ಒಬ್ಬ ಬಿಲ್ಲಾವಣಿ, ಎಲ್ಲ ಜಾತಿಯವರಿಗೂ ಒಳ್ಳೆಯ ಬಾಂಧವ್ಯಗಳಿದೆ. ರಾಜಕೀಯಕ್ಕೋಸ್ಕರ ಇದನ್ನು ಮಾಡುವಂಥದ್ದು, ರಾಜಕೀಯಕ್ಕೋಸ್ಕರ ಭಾಷಣ ಕೊಡುವಂಥದ್ದು, ಹಿಂದುತ್ವಕ್ಕೆ ಯಾವುದೇ ಕೊಡುಗೆಗಳಿಲ್ಲ. ಅದರಲ್ಲಿ ಒಂದು ರಾಜಕೀಯಕ್ಕೋಸ್ಕರ ಈ ಧರ್ಮಗಳ ಬಗ್ಗೆ ಚಿಕ್ಕಾಟ ಮಾಡುವಂಥದ್ದು, ಇದು ಒಳ್ಳೆಯದಲ್ಲ. ನಾನು ಇವತ್ತು ರಾಜಕೀಯ ಪಕ್ಷದಲ್ಲ, ನಮ್ಮ ದಕ್ಷಿಣ ಕನ್ನಡದ ಅಭಿವೃದ್ಧಿಗೆ ನಮಗೇನು ಬೇಕು? ನಮ್ಮ ಅಭಿವೃದ್ಧಿ ಈ ಮುಸ್ಲಿಮರನ್ನು ಈ ದೇಶದಿಂದ ಓಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಲ್ಲ, ಈ ಹಿಂದೂಗಳನ್ನು ಮುಸ್ಲಿಮರಿಗೆ ಓಡಿಸ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಸಾಧ್ಯನೇ ಇಲ್ಲ.
ಇದು ನೋಬಡಿ ಯಾರು ಚಿಂತನೆ ಮಾಡಲಿ. ನಾವು ಜೊತೆಯಲ್ಲಿರಬೇಕು, ನಮ್ಮ ದೇಶ ಅಭಿವೃದ್ಧಿ ಆಗಬೇಕು, ನಮ್ಮ ಮಕ್ಕಳಿಗೆ ಉದ್ಯೋಗ ಸೃಷ್ಟಿ ಆಗಬೇಕು. ಈಗ ಇಲ್ಲೆಲ್ಲ ನಾವು ಈ ಥರ ಹಿಂದೂ ಮುಸ್ಲಿಮ್ ಅಂತ ಹೇಳ್ತೀವಲ್ಲ, ನೀವು ಬಾಂಬೆಯಲ್ಲೆಲ್ಲ ನೋಡಿ ಅಂತ, ನೀವು ಡೆಲ್ಲಿಯಲ್ಲೆಲ್ಲ ನೋಡಿ ಅಂತ, ಯಾರು ಹಿಂದೂ ಯಾರು ಮುಸ್ಲಿಮ್ ಅಂತ ಗೊತ್ತಾಗೋದಿಲ್ಲ. ಎಲ್ಲ ಅವರವರು ಮಿಕ್ಸ್ ಆಗಿ ಹೋಗಿ ಆಗಿದೆ. ಅದನ್ನು ಅಂದರೆ ಜನ ಪಾಪ್ಯುಲೇಷನ್ ಅಷ್ಟು ಜಾಸ್ತಿ ಇದೆ, ಅದಕ್ಕಾಗಿ ಯಾರು ಏನಂತ ಗೊತ್ತಾಗೋದಿಲ್ಲ. ನಾನು ಇಲ್ಲಿ ಹೇಳುವಂಥದ್ದು ಅಷ್ಟೇ, ಅವರು ನನ್ನ ಧರ್ಮ ಹಿಂದುತ್ವ, ನಾನು ಹಿಂದೂ, ನನ್ನ ಧರ್ಮವನ್ನು ಬಿಟ್ಟುಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾವತ್ತೂ ನಾನು ಬಿಟ್ಟುಕೊಡ್ಲಿಕ್ಕೆ. ನಾನು ದೇವಸ್ಥಾನ ಅಭಿವೃದ್ಧಿ ಮಾಡಿದಷ್ಟು ಈ ಹಿಂದುತ್ವದ ಭಾಷಣ ಕೊಟ್ಟವ್ರು ಮಾಡಿದ್ದಾರೆ. ನಾನು ದೇವಸ್ಥಾನಗಳಿಗೆ ಕೊಡುಗೆ ಕೊಟ್ಟಷ್ಟು ಈ ಹಿಂದುತ್ವದ ಭಾಷಣ ಕೊಟ್ಟವ್ರು ಮಾಡಿದ್ದಾರೆ. ನಾನು ಒಂದು ಮಹಿಷಾಮರ್ದಿನಿ ದೇವಸ್ಥಾನಕ್ಕೆ ಒಂದು ₹1 ಕೋಟಿ ಕೊಡ್ತೀನಿ, ಚಿನ್ನದ ಕವಚ. ನನ್ನ ದೇವಿ, ನನ್ನ ಪ್ರೀತಿ, ನನ್ನ ಧರ್ಮ, ನಾನು ಪಾಲಿಸುವಂಥ, ನಾನು ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡುವಂಥ ದೇವಿ, ನಾ ಕೊಡ್ತೇನೆ. ನಾನು ಇನ್ನೊಂದು ಧರ್ಮದ ವಿರೋಧಿಗಳಲ್ಲ. ನಾವು ಹೇಳು ಧರ್ಮದ ವಿಚಾರದಲ್ಲಿ, ರಾಜಕೀಯದಲ್ಲಿ ಧರ್ಮ ಮಾಡೋದು ತಪ್ಪು. ರಾಜಕೀಯದಲ್ಲಿ ಧರ್ಮದಲ್ಲಿ ರಾಜಕೀಯವನ್ನು ಮಾಡುವಂಥದ್ದು. ಇವರೆಲ್ಲ ಏನು ಮಾಡ್ತಾರೆ, ಧರ್ಮದಲ್ಲಿ ರಾಜಕೀಯವನ್ನು ಮಾಡ್ತಾರೆ. ಅದು ಮಾಡಬಾರ್ದು. ರಾಜಕೀಯದಲ್ಲಿ ಧರ್ಮವನ್ನು ಪಾಲಿಸಬೇಕು. ಅದು ಮಾಡಿದರೆ ನ್ಯಾಯ ಸಿಗ್ತದೆ. ಎರಡೂ ಕಡೆ ನಾವು ರಾಜಕೀಯ ಮಾಡಬಾರ್ದು. ಶಾಲೆಗಳಲ್ಲಿ ರಾಜಕೀಯ ಮಾಡಿದರೆ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ದೇಶ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಅಲ್ಲೇ ಡಿವೈಡಿಂಗ್, ಮಕ್ಕಳ ಬುದ್ಧಿ ಎಲ್ಲ ಹಾಳಾಗ್ತದೆ. ದೇವಸ್ಥಾನದಲ್ಲಿ ರಾಜಕೀಯ ಮಾಡಿದರೆ ಚಪ್ಪಲಿಗೆ ತೆಗೆದು ನಾವು ಒಳಗೆ ಹೋಗ್ತೀವಿ. ಆದರೆ ರಾಜಕೀಯವನ್ನು ಇಲ್ಲಿ ಬಿಟ್ಟು ಒಳಗೆ ಹೋಗಬೇಕು. ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಒಳ್ಳೆ ಕೊಡಪ್ಪ, ಆರೋಗ್ಯ, ಐಶ್ವರ್ಯ ಕೊಡು ಅಂತ ಪ್ರಾರ್ಥನೆ ಮಾಡಬೇಕು. ನಮ್ಮ ಒಳ್ಳೆಯದಾಗಲಿ ಅಂತ ಬೇಡಬೇಕು. ಅಲ್ಲಿ ರಾಜಕೀಯ ಮಾಡಿದರೆ ಧರ್ಮ ಹಾಳಾಗ್ತದೆ. ಇದರಿಂದ ನಮ್ಮ ಅಭಿವೃದ್ಧಿಗಳು ಕುಂಠಿತ ಹಾಕುವಂಥದ್ದು. ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಹೇಳ್ತೀನಿ. ನಾನೊಂದು ಬಿಲ್ಡಿಂಗ್ ಕಟ್ತಾಯಿದ್ದೀನಿ, 1 ಲಕ್ಷ ಸ್ಕ್ವೇರ್ ಫೀಟು. ಒಂದು ದೊಡ್ಡ ಕಂಪನಿಯವರು ನನ್ನ ಹತ್ರ ಟೈಅಪ್ ಮಾಡಿದರು. 800 ಸೀಟು, 800 ಜನರಿಗೆ ಕೆಲಸ ಕೊಡ್ತಾರೆ, ಸಾಫ್ಟ್ವೇರ್ ಕಂಪನಿ. ಅದರ ಮೇಲೆ ಬಿಲ್ಡಿಂಗನ್ನು ಕಟ್ಟಲಿಕ್ಕೆ 25 ಕೋಟಿಯಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಲಿಕ್ಕೆ ರೆಡಿ ಮಾಡಿದ್ದೀನಿ. ಮೊನ್ನೆ ಏನು ಕಮ್ಯುನಲ್ ಆಯ್ತಲ್ಲ, ನನಗೆ ಮೇಲ್ ಬಂದಿದೆ, ವಿ ಆರ್ ಪೋಸ್ಟ್ಪೋನಿಂಗ್ ಅವರ್ ಪ್ರಪೋಸಲ್. ನಾವು ಮುಂದೆ ಹಾಕ್ತಾ ಇದ್ದೇವೆ. ವಿ ವಿಲ್ ಕಮ್ ಬ್ಯಾಕ್ ಟು ಯು ಆಫ್ಟರ್ ಫರ್ದರ್ ಡಿಸ್ಕಷನ್ ಅಂತ. ಸೊ ಏನಾಗ್ತದೆ ಅಂತ ಹೇಳಿದ್ರೆ 800 ಜನರಿಗೆ ಕೆಲಸ. ನನಗೆ ಬಾಡಿಗೆ ಹೋಯಿತು. ನನಗೊಂದು 35-40 ಲಕ್ಷ ಬಾಡಿಗೆ ಬರ್ತಿತ್ತು ತಿಂಗಳಿಗೆ. ನನಗೊಂದು ಉತ್ಪತ್ತಿ ಆಗ್ತಿತ್ತು. ನಾನೊಂದು ನನ್ನ ಲೋನನ್ನು ಕಟ್ತಾ ಇದ್ದೆ. ಒಂದು 4 ಜನರಿಗೆ ಸೇವೆಯನ್ನು ಮಾಡ್ತಾಯಿದ್ದೆ. 800 ಜನರಿಗೆ ಕೆಲಸ ಹೋಯಿತು. ಆಲೋಚನೆ ಮಾಡಿ, ಇಂಥದ್ದೆಲ್ಲ ಆದರೆ ಏನಾಗ್ತದೆ? ರಾತ್ರಿ ಬಂದಾಗ್ತದೆ ಅಂತ ಹೇಳ್ತೀವಿ. ಯಾಕೆ ಬಂದಾಗ್ತದೆ ಅಂದರೆ ಕಮ್ಯುನಲ್ ವಿಚಾರ. ಇದಕ್ಕೆಲ್ಲ ಪರಿಹಾರ ಏನಂತ ಹೇಳಿದ್ರೆ, ನಮ್ಮಲ್ಲಿರುವಂಥ ಯುವಕರಿಗೆ ಕೆಲಸವನ್ನು ಕೊಡಬೇಕು. ಕೆಲಸ ಇಲ್ಲದವರು ಇದನ್ನು ಮಾಡ್ತಾರೆ. ಕೆಲಸ ಇಲ್ಲದವ್ರ ಹತ್ರ ಮಾಡಿಸುವವರು ಇದ್ದಾರೆ. ಈ ಮಾಡಿಸುವವರು ಅವರ ಮಕ್ಕಳನ್ನು ಇದಕ್ಕೆ ಕಲಿಸ್ಕೊಡುವುದಿಲ್ಲ. ಅವರು ಪ್ರವೋಕ್ ಮಾಡಿ ಇದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಪ್ರಶ್ನೆ ಹಾಕಬೇಕು, ನೀವು ಏನು ಮಾಡಿದ್ದೀರಿ ಅಂತ. ಒಂದು ಹಸುವನ್ನು ಕದ್ರು, ಇಲ್ಲಿ ಕೊಟ್ಟಿಗೆಯಿಂದ ಹಸುವನ್ನು ಕದ್ರು. ನಾನು ಹೇಳಿದೆ, ಕೈ ಕಡೀರಿ, ದಮ್ಮಿದ್ರೆ ಕೈ ಕಡೀರಿ, ಹಿಡಿದು ಕಡೀರಿ. ಯಾರು ಹಸು ಕದೀತಾನೆ? ಕಾನೂನಲ್ಲಿ ಅವಕಾಶ ಇಂಥ ವಿಚಾರಗಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಬಾರ್ದು. ಅದು ಒಪ್ತೇನೆ ನಾನು. ಆದರೆ ಅವನು ಯಾವನೇ ಆಗಲಿ, ಅದು ದೊಡ್ಡ ಸಂಗತಿ. ಆದರೆ ಅದನ್ನೇ ಹಿಡ್ಕೊಂಡು ನಾವು ರಾಜಕೀಯ ಮಾಡುವಂಥದ್ದನ್ನು, ಪ್ರವೋಕ್ ಮಾಡುವಂಥದ್ದನ್ನು ನಾವು ಮಾಡಬಾರ್ದು. ಯಾರು ತಪ್ಪು ಮಾಡಿದೆ ಅವನಿಗೆ ಶಿಕ್ಷೆ ಕೊಡಿ. ಅವು ಯಾವುದೇ, ನಾವು ಯಾರ ವಿರೋಧಿಗಳು? ನಾನು ಯಾರ ವಿರೋಧಿ? ನಾನು ಎರತ್ತ ಹೇಳೋದು, ನೀವು ಯಾರ ವಿರೋಧಿಗಳು ಆಗಬೇಕು ಅಂತ ಹೇಳಿದ್ರೆ, ಈ ದೇಶವನ್ನು ಯಾರು ವಿರೋಧಿಸ್ತಾನೆ ಅವನ ವಿರೋಧಿಗಳಾಗಿ. ಅವು ಯಾವ ಜಾತಿ, ಯಾವ ಧರ್ಮ, ಏನು ಬೇಕಲಾಗಲಿ, ಈ ದೇಶ ಇದ್ದರೆ ನಾವು ತಾನೇ ಇರೋದು. ಈ ದೇಶವನ್ನು ಯಾರು ವಿರೋಧ ಮಾಡ್ತಾನೆ ಅವರ ವಿರೋಧಿಗಳು ನಾವು ಆಗೋಣ. ಅದಕ್ಕೆ ನಮ್ಮ ಭಾರತ ಮಾತೆ ನಮ್ಮ ತಾಯಿ. ಬಹುಶಃ ಇದೇ ಒಂದು ವಿಚಾರಕ್ಕೆ ಅಶೋಕ್ ರೈಗಳು ದೇಶದ ಪ್ರಧಾನಿಗಳನ್ನಾಗಲಿ ಅಥವಾ ಬೇರೆ BJP ನಾಯಕರನ್ನಾಗಿ ಟೀಕಿಸುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹಾಗೇನಿಲ್ಲ ನೋಡಿ, ದೇಶದ ಪ್ರಧಾನಿಗಳಂತೆ ನಾನು ಮುಂದೆ ಹೇಳಿದ್ದೀನಿ. ನಮ್ಮ ದೇಶದ ಪ್ರಧಾನಿ ಒಮ್ಮೆ ಆಯ್ಕೆ ಆದ ನಂತರ ಅದು ಯಾವುದೇ ಪಕ್ಷ ಇರ್ಬೋದು, ಅವರಿಗೆ ಗೌರವ ಕೊಡೋದು ನಮ್ಮ ಕರ್ತವ್ಯ. ನಾವು ಬೇರೆ ದೇಶಕ್ಕೆ ಹೋಗೋ ನಮ್ಮ ದೇಶವನ್ನು ಬಿಟ್ಟುಕೊಡ್ಲಿಕ್ಕೆ ಆಗ್ತದೆ. ನಮ್ಮ ದೇಶದ ಪ್ರಧಾನಿಯನ್ನು ನಾವು ಬೇರೆ ಪಕ್ಷ ಅಂತ ನಾವು ದೂರಲಿಕ್ಕೆ ಆಗ್ತದೆ. ನಮ್ಮ ಯೋಗ್ಯತೆ ಅಷ್ಟು ಮಾತಾಡಬೇಕಲ್ಲ. ನಮ್ಮ ಯೋಗ್ಯತೆಯನ್ನು ಮೀರಿ ಏನೋ ಒಬ್ಬನಿಗೆ ಮಾತಾಡೋದು ಅದೆಲ್ಲ
ಇದೆಲ್ಲ ಸರಿಯಲ್ಲ. ಇವತ್ತು ನರೇಂದ್ರ ಮೋದಿ ಆಗಲಿ, ಬೇರೆ ಯಾರೋ ಶ್ರೀಮಾನ್ ನರೇಂದ್ರ ಮೋದಿಯವರಾಗಲಿ, ಬೇರೆ ಯಾರೋ ಈ ದೇಶದ ಪ್ರಧಾನಿ ಆಗಲಿ, ನಾವು ಅವ್ರಿಗೆ ಕೊಡುವಂಥ ಗೌರವವನ್ನು ಕೊಡಬೇಕು. ನಮ್ಮ ಯೋಗ್ಯತೆ ಎಷ್ಟಿದೆ ಅಷ್ಟ ಪರಿಮಿತಿಗೆ ನಾವು ಮಾತಾಡಬೇಕೆ ಹೊರತು ನಾಳೆಗೆ ಇದೆ ಅಂತ ಹೇಳಿದ್ರೆ ಅದನ್ನು ಹರಿಬಿಟ್ರೆ ಜನ ಸ್ವೀಕಾರ ಮಾಡೋದಿಲ್ಲ, ಮತ್ತು ಒಳ್ಳೆಯ ಸಂಸ್ಕೃತಿ ಅಲ್ಲ ಅಂತ ನನ್ನ ಅನಿಸಿಕೆ. ಓಕೆ, ಈಗ ರಾಜಕೀಯ ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳಿದ್ರಿ, ಹೇಗೆ ಆಗಬೇಕು ಅನ್ನುವಂಥ. ಆದರೆ ಸದ್ಯದ ಒಂದು ಪರಿಸ್ಥಿತಿಯಲ್ಲಿ ಈಗ ಚುನಾವಣೆಯಲ್ಲಿ ಗೆಲುವು ಗಳಿಸೋದಕ್ಕೆ ತಾವು ಕೂಡ ಅಭಿವೃದ್ಧಿಯ ವಿಚಾರವನ್ನು ಮಾತ್ರ ಉಲ್ಲೇಖ ಮಾಡ್ತಾ ಇದ್ದೀರಿ, ಅದು ಸಾಕಾಗುತ್ತಾ? ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಈ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಈ ಜನರ ಋಣ ನನಗಿದೆ, ನನಗೆ ಅವರ ಋಣ ನನಗಿದೆ. ಅದನ್ನು ಬೇರೆ ಬೇರೆ ಕೆಲಸ ಮಾಡುವ ಮುಖಾಂತರ ಋಣವನ್ನು ತೀರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಪುತ್ತೂರಿನ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಯಾರಿಗೂ ಕೂಡ ಅನ್ಯಾಯ ಮಾಡೋದಿಲ್ಲ. ಯಾರ ಹತ್ರ ನನ್ನ ಹತ್ರ ಬಂದು ಪೊಲೀಸ್ ಸ್ಟೇಷನ್ ಮಾಡಿ ಅವನು BJP ಒಳಗೆ ಹಾಕು, ಅವನು ನನಗೆ ಉಪದ್ರ ಮಾಡಿದರೆ ಅವನಿಗೆ ಉಪದ್ರ ಕೊಡು ಅಂತೇಳಿ ನಾನು ಕೊಡೋದಿಲ್ಲ. ಇಬ್ಬರನ್ನೂ ಸೇರಿಸಿ ಸರಿ ಮಾಡಿ ಅಂತ ಹೇಳ್ತೀನಿ ಹೊರತು ಅನ್ಯಾಯ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಪುತ್ತೂರಿನ ಅಭಿವೃದ್ಧಿ ಆಗಬೇಕು ಅಂತ ಒಂದು ಕನಸು ಕಂಡಿದ್ದೇನೆ. ಅದಕ್ಕೆ ಪ್ರಾಮಾಣಿಕ ಪ್ರಯತ್ನ ವೈಯಕ್ತಿಕ ನೆಲೆಯಲ್ಲಿ ಬಾಕಿಯಲ್ಲೆಲ್ಲ ಮಾಡ್ತಾಯಿದ್ದೇನೆ. ಎಷ್ಟು ಶ್ರಮ ಆಗ್ತದೆ ಅದನ್ನು ಮಾಡ್ತೀನಿ. ಎಷ್ಟು ನನ್ನ ಅಧಿಕಾರ ಇದೆ ಅದನ್ನು ಬಳಸಿ ಗಲಾಟೆ ಮಾಡಿ ಚರ್ಚೆ ಮಾಡಿ ಅದನ್ನು ಮಾಡ್ತೀನಿ. ಯಾವ ಧರ್ಮದ ವಿರೋಧಿಗಳು ನಾನಲ್ಲ. ನಾನು ಹಿಂದೂ ಧರ್ಮವನ್ನು ನಾನು ಇನ್ನೊಂದು ಧರ್ಮದವರಿಗೆ ನಾನು ಅನ್ಯಾಯ ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೂ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತೀನಿ. ದೇವಸ್ಥಾನಗಳಿಗೆಲ್ಲ 8 ಕೋಟಿ ರೂಪಾಯಿ ಈ ದುಡ್ಡಲ್ಲಿ ಇಟ್ಟಿದ್ದೀನಿ. ಕಳೆದ ದರದಲ್ಲಿ 4 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ಅಲ್ಪಸಂಖ್ಯಾತರು ಅದಕ್ಕೆ 5 ಕೋಟಿ ರೂಪಾಯಿ ಇಟ್ಟಿದ್ದೀನಿ. ನನ್ನಿಂದ ಆಗುವಂಥ ಕೆಲಸ ಮಿತಿ ಮೀರಿ ಪ್ರಯತ್ನ ಮಾಡಿ ತಳಮಟ್ಟದಲ್ಲಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ನೋಡ್ತೀನಿ. ಜನರ ಹತ್ರ ಬೇಡ್ತೀನಿ, ಇನ್ನೊಂದು ಸಲ ಅವಕಾಶವನ್ನು ಕೊಡಿ, ಇನ್ನೊಂದು ಸಲ ಚುನಾವಣೆಯಲ್ಲಿ ಅವಕಾಶ ಕೊಡಿ. ಪುತ್ತೂರಿನ ಜನತೆಗೆ ಯಾವುದೇ ಅನ್ಯಾಯ ಆಗದಾಗಿ, ಯಾವುದೇ ಧರ್ಮಕ್ಕೆ ಅನ್ಯಾಯ ಆಗದಾಗಿ, ಪುತ್ತೂರಿನ ಅಭಿವೃದ್ಧಿಗೆ 5 ವರ್ಷದಲ್ಲಿ ಪ್ರಯತ್ನವನ್ನು ಮಾಡಿ ಅಭಿವೃದ್ಧಿ ಮಾಡಿ ಕಣ್ಣಿಗೆ ಕಾಣುವ ಹಾಗೆ ತೋರಿಸ್ತೇನೆ. ಅದನ್ನು ತೋರಿಸಿ ಜನ ಒಪ್ಪಿ ಅಶೋಕರಯ್ಯ ಆಗ್ಬೋದು, ಪಕ್ಷ ಯಾವುದೇ ಆದರೂ ಅಶೋಕರಯ್ಯ ಆಗ್ಬೋದು ಅಂತ ಜನ ಒಪ್ಪಿ ಮತ ಹಾಕಿದರೆ ಸ್ವೀಕಾರ ಮಾಡ್ತೀನಿ. ಆಗೋದೇ ಇಲ್ಲಪ್ಪ ನೀನು ಆಗೋದಿಲ್ಲ ನಮಗೆ ಅಂತ ಜನ ನನ್ನನ್ನು ಕೈ ಬಿಟ್ಟರೆ ನಾನು ನನ್ನ ಹಣೆ ಬರ ಅಂತ ಹೇಳಿಕೊಂಡು ನಾನು ನನ್ನ ಉದ್ಯಮವನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. ಓಕೆ, ಸೊ ನಿಮ್ಮ ಆದ್ಯತೆ ಅಭಿವೃದ್ಧಿ ಮಾತ್ರ, ಬೇರೆ ರಾಜಕೀಯ ಯುವಕರಿಗೆ ಕೆಲಸ ಕೊಡುವಂಥದ್ದು, ಅಭಿವೃದ್ಧಿ ಮಾಡುವಂಥದ್ದು. ರಾಜಕೀಯವನ್ನು ಜನ ಅದರಲ್ಲಿ ಸ್ವೀಕಾರ ಮಾಡಬೇಕು. ರಾಜಕೀಯವನ್ನು ಮಾಡಿ ಓಟು ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಭಿವೃದ್ಧಿ ಮತ್ತು ನ್ಯಾಯ ಕೊಡಿಸುವಲ್ಲಿ ನೀವು ಸಫಲರಾದರೆ ಅದು ಬಹುಶಃ ಜನ ಸ್ವೀಕಾರ ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ರಾಜಕೀಯ ಮಾಡಿ ಇನ್ನೊಬ್ಬನಿಗೆ ಬೈಯೋದು, ಹಾಗೆ ಮಾಡೋದು, ಇದು ಮಾಡೋದು, ನಾನು ಅದರ ಹಿಂದೆ ಜಾಸ್ತಿ ಬಿದ್ದಿಲ್ಲ. ಸೊ ಅಶೋಕ್ ರೈ ಅವರು ಇಂಟೆಲಿಜೆಂಟ್, ಅಂದರೆ ಜನರಲ್ಲಿ ತನ್ನ ಬಗ್ಗೆ ಯಾವ ರೀತಿಯ ಒಂದು ಒಪಿನಿಯನ್ ಇದೆ ಅನ್ನುವಂಥದ್ದನ್ನು ತಿಳಿದುಕೊಂಡು ಅವರು ಕಾರ್ಯಪ್ರವೃತ್ತರಾಗ್ತಾರೆ ಅನ್ನುವಂಥ ಒಂದು ಮಾತಿದೆ, ಅದು ಹೌದಾ? ನಾನು ಒಂದು 6-8 ತಿಂಗಳಿಗೆ ಒಂದು ರಿಪೋರ್ಟ್ ತಗೊಳ್ತೀನಿ, ಒಂದು ಸರ್ವೆ ಮಾಡ್ತೀನಿ, ಒಂದು ಟೀಮು ಔಟ್ಸೈಡ್ ಏಜೆನ್ಸಿ ಕೊಟ್ಟು ಸರ್ವೆಯನ್ನು ಮಾಡಿಸ್ತೀನಿ. ಇವತ್ತಿನವರೆಗೆ ನನಗೆ ಬಂದ ಸರ್ವೆ ರಿಪೋರ್ಟ್ ಪ್ರಕಾರ ಅಶೋಕ್ ರೈ ಆಗ್ಬೋದು. ಇಷ್ಟುವರೆಗೆ ಇಂಥ ಶಾಸಕರು ಬಂದಿಲ್ಲ. ನಾನು ಹೋಲ್ಕೊಳ್ಳೋದಲ್ಲ, ಈ ಕೆಲಸವನ್ನು ಮಾಡ್ತಾ ಇದ್ದಾರೆ, ಯಾರಿಗೂ ಅನ್ಯಾಯ ಮಾಡೋಲ್ಲ, ಧರ್ಮದ ಬಗ್ಗೆ ಕಾಳಜಿ ಇದೆ ಅನ್ನೋ ಒಂದು 4-5 ಪಾಯಿಂಟ್ಗಳ ಬಗ್ಗೆ ರಿಪೋರ್ಟ್ಗಳನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಅದನ್ನು ಅಭಿವೃದ್ಧಿ ಮಾಡುವಂಥ ಅವಶ್ಯಕತೆಗಳಿದೆ, ಕೆಲಸ ಮಾಡಿ ತೋರಿಸುವಂಥ ಅವಶ್ಯಕತೆಗಳಿದೆ. ನಾನು ಮಾಡ್ತೀನಿ, ಪ್ರಯತ್ನ ಮಾಡ್ತೀನಿ. ನಾನು ಒಂದು ದಿವಸ ನನ್ನ ವ್ಯಾಪಾರದ ಕಡೆಗೆ ಗಮನ ಕೊಡಲಿಲ್ಲ, ನನ್ನ ಕುಟುಂಬದ ಕಡೆಗೆ ಗಮನ ಕೊಡಲಿಲ್ಲ. ಬೆಳಿಗ್ಗೆಯಿಂದ ಸಾಯಂಕಾಲ ಕೊಟ್ಟ ನನಗಾಗಿ 1 ಗಂಟೆ ಇರ್ತೀನಿ ಎಕ್ಸಸೈಸ್, ಬೇರೆ ಯಾವುದನ್ನು ನನಗೆ ಆಗಿರಲಿಲ್ಲ. ರಾತ್ರಿ ಬರುವಾಗ 2 ಗಂಟೆ ರಾತ್ರಿ ಆಗ್ತದೆ. ನಿನ್ನೆ ಬರುವಾಗ 2 ಗಂಟೆ ರಾತ್ರಿ ಆಗಿದೆ. ಬೆಳಿಗ್ಗೆ ಎದ್ದು ನನಗೆ ಇದು ಮಾಡಿ ನನ್ನ ವ್ಯಾಯಾಮಕ್ಕಾಗಿ 1 ಗಂಟೆ ಇಟ್ಟಿದ್ದೀನಿ. ಬಾಕಿ ನನ್ನ ಕೆಲಸ ಫೋನಿನಲ್ಲಿ ಬಾಕಿದನ್ನೆಲ್ಲ ಮಾಡಿ ಈ ವ್ಯವಸ್ಥೆಗಳನ್ನು ಜೋಡಣೆ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಸಮಾಜ ಏನೇನು ಕೆಲಸ ಮಾಡಬೇಕು ಅದನ್ನು ಬರೆದಿಟ್ಟು ಕೆಲಸ ಮಾಡ್ತೀನಿ. ನನ್ನಿಂದ ಆಗ ಸೇವೆಯನ್ನು ಮಾಡ್ತೀನಿ. ಅದೇ ನನ್ನ ಕನಸು. ಪುತ್ತೂರು ಅಭಿವೃದ್ಧಿ ಆಗಬೇಕು, ಅದು ನನ್ನ ಕನಸು. ದ ವರ್ಕ್ ಶುಡ್ ಬಿ ಎ ಬೆಂಚ್ ಮಾರ್ಕ್ ಅಂತ ನನ್ನ ಕನಸು. ಅದರ ಜೊತೆಗೆ ಈಗ ಶಾಸಕರಾಗಿ 2.5 ವರ್ಷದ ಒಂದು ಅವಧಿಯನ್ನು ಪೂರೈಸಿರುವಂಥ ಸಂದರ್ಭದಲ್ಲಿ ಜನರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ನಾನು ಶಾಸಕನಾಗಿ ನಿಮ್ಮ ಆಶೀರ್ವಾದದಿಂದ, ನಿಮ್ಮ ದೇವರ ಅನುಗ್ರಹದಿಂದ ನಾನು ಪುತ್ತೂರಿನ ಶಾಸಕನಾಗಿ 2 ವರ್ಷ 4 ತಿಂಗಳಾಗಿದೆ. ಆ ಮಹಿಷಮರ್ದಿನಿ, ಆ ಮಹಾಲಿಂಗೇಶ್ವರ ದೇವರು ಮತ್ತು ನನಗೆ ಆಶೀರ್ವಾದ ಮಾಡೋಂಥ ಜನರು ಕೂಡ ನಾನು ದೇವರು ಅಂತ ನಂಬಿದ್ದೀನಿ. ನಿಮ್ಮ ಋಣ ನನಗೆ ಇದೆ. ನಿಮ್ಮ ಋಣವನ್ನು ತೀರಿಸುವಂಥ, ಪುತ್ತೂರಿನ ಅಭಿವೃದ್ಧಿ ಮಾಡುವ ಮುಖಾಂತರ ನಿಮ್ಮ ಋಣವನ್ನು ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ಭ್ರಷ್ಟಾಚಾರ ರಹಿತವಾಗಿ ಎಲ್ಲ ಕೆಲಸಗಳು ಯಾರಿಗೂ ನೋವಾದಾಗೆ, ಪಕ್ಷಾತೀತವಾಗಿ, ಯಾವುದು ಪಕ್ಷ ಅಂತ ನೋಡದೆ
ನನ್ನಿಂದ ಏನೆಲ್ಲ ಕೆಲಸಗಳು ಮಾಡಲಿಕ್ಕೆ ಆಗ್ತದೋ ಅದನ್ನು ಪ್ರಾಮಾಣಿಕತನದಲ್ಲಿ ಮಾಡ್ತೇನೆ. ನಿಮ್ಮ ಪುತ್ತೂರಿನ ಅಭಿವೃದ್ಧಿಗೆ ನಾನು ಮಾತ್ರ ಅಲ್ಲ, ನಿಮ್ಮೆಲ್ಲ ಸಾರ್ವಜನಿಕರ ಅವಶ್ಯಕತೆಗಳು, ನಿಮ್ಮ ಮಾರ್ಗದರ್ಶನಗಳು ಬೇಕು. ಈ ಅಶೋಕ್ ರೈ ಏನಾದರೂ ತಪ್ಪು ಮಾಡಿದರೆ ನನ್ನನ್ನು ತಿದ್ದುವಂಥ ಕೆಲಸ ಮಾಡಿ, ನಾನು ನನ್ನನ್ನು ತಿದ್ದುಕೊಳ್ತೀನಿ. ಈ ಪುತ್ತೂರಿನ ಅಭಿವೃದ್ಧಿಗೆ ಇನ್ನೇನು ಸೇವೆಗಳನ್ನು ಕೊಡ್ಬೋದು, ನಿಮ್ಮ ಮಾಹಿತಿಗಳಿದ್ದರೆ, ನಿಮ್ಮ ಮಾರ್ಗದರ್ಶನಗಳಿದ್ದರೆ ನಾವು ಮಾಡಿ ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ. ಒಂದೇ ಒಂದು ವಿಚಾರ, ನಮ್ಮ ಮಕ್ಕಳಿಗೆ ಉದ್ಯೋಗ ಸಿಗಬೇಕು, ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಈ ಕಲ್ಪನೆಯನ್ನು ಕಂಡ್ರೆ ಮಾತ್ರ ಈ ದೇಶ ವಿಶ್ವಗುರು ಆಗಲಿಕ್ಕೆ ಸಾಧ್ಯ. ಅದರಿಂದ ನಿಮ್ಮ ಮಾರ್ಗದರ್ಶನ ಇರಲಿ. ಒಳ್ಳೆಯ ಕೆಲಸ ಮಾಡ್ತೀನಿ. ಒಳ್ಳೆಯ ಕೆಲಸವನ್ನು ಮಾಡಿದರೆ ಅಶೋಕ್ ರೈಗೆ ಮುಂದಿನ ದಿವಸದಲ್ಲಿ ಆಶೀರ್ವಾದ ಮಾಡಿ ಅಂತ ನಾನು ಬೇಡ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಬಹಳಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಿ. ಕಾರ್ಯಕ್ರಮ ಯಶಸ್ವಿ ಆಗಲಿ, ಆ ಮೂಲಕ ನಮ್ಮ ಪುತ್ತೂರಿನ ಬೇಡಿಕೆಗಳು ಈಡೇರಲಿ ಅನ್ನುವಂಥದ್ದು ನಮ್ಮ ಹರೆಗೆ. ಥ್ಯಾಂಕ್ ಯು ಒನ್ಸ್ ಅಗೇನ್. ಎಸ್, ಇದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ತಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಜೊತೆಗೆ ಒಂದು ಜನಮನ ಕಾರ್ಯಕ್ರಮದ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಂಡಿರುವಂತಹ ವಿಚಾರಗಳು. ಸೊ ಮುಂದಿನ ದಿನಗಳಲ್ಲಿ ಇನ್ನೊಂದಷ್ಟು ಪ್ರಶ್ನೆಗಳಿದೆ, ಅದಕ್ಕೂ ಕೂಡ ಉತ್ತರವನ್ನು ಕೊಡಿಸುವಂಥ ಪ್ರಯತ್ನವನ್ನು ನೇರ ಪ್ರಸಾರದಲ್ಲಿ ಮಾಡ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಇದು ಈ ಹೊತ್ತಿನ ವಿಶೇಷ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನಿಮ್ಮ ಸೇವೆಗಾಗಿ ಇದೀಗ ಮತ್ತಷ್ಟು ವಿಶಾಲವಾಗಿ ತೆರೆದುಕೊಂಡಿದೆ ಡೇನಿಯಲ್ ಎಂಟರ್ಪ್ರೈಸಸ್. ಒಂದೇ ಸೂರಿನಡಿ ಜನರಲ್ ಸ್ಟೋರ್ ಹಾಗೂ ಫರ್ನಿಚರ್ ಶೋರೂಮ್. ಸ್ವಂತ ತಯಾರಿಕೆಯಲ್ಲೇ ಸಿದ್ಧವಾಗುತ್ತಿದೆ ದೇವರ ಸ್ಟ್ಯಾಂಡ್, ಸೋಫಾ ಸೆಟ್, ವಾರ್ಡ್ರೋಬ್, ಕಾಟ್ ಸೆಟ್, ದಿವಾನಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಇನ್ನೂ ಹಲವು. ಡೇನಿಯಲ್ ಇಂಡಸ್ಟ್ರಿಯಲ್ಲಿ ಸಾಗುವಾನಿ ಹಾಗೂ ಹಲಸಿನ ಮರದಿಂದ ತಯಾರಿಸಿದ ಗಟ್ಟಿಮುಟ್ಟಾದ ಫರ್ನಿಚರ್ ಐಟಂಗಳು. 40 ವರ್ಷಗಳಿಂದ ಕಾರ್ಯಾಚರಿಸುತ್ತಿರುವ ಡೇನಿಯಲ್ ಇಂಡಸ್ಟ್ರೀಸ್ 25 ವರ್ಷಗಳಿಂದ ಗುಣಮಟ್ಟದ ಗ್ರಾಹಕ ಸ್ನೇಹಿ ಸೇವೆ ನೀಡುತ್ತಿರುವ ಡೇನಿಯಲ್ ಫರ್ನಿಚರ್ ಶೋರೂಮ್. ಡೇನಿಯಲ್ ಎಂಟರ್ಪ್ರೈಸಸ್ ಫರ್ನಿಚರ್ ಶೋರೂಮ್ ಹಾಗೂ ಜನರಲ್ ಸ್ಟೋರ್, ಪುತ್ತೂರು, ಮುಕ್ರಪಾಡಿ. ಸಂಪರ್ಕಿಸಿ 94817 57193.